ಏನಪ್ಪಯ್ಯ ಆಯುರ್ವೇದಿಕ ವೈದ್ಯಕೀಯ ಮಹಾವಿದ್ಯಾಲಯ, ಅದೇ ರೀತಿ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದಿಕ್ ಸೈನ್ಸ್ ಜನ ಶಿಕ್ಷಣ ಟ್ರಸ್ಟಿನ ಸಹಯೋಗದಲ್ಲಿ ಪ್ರಸಕ್ತ ಸಮಾಜದಲ್ಲಿ ಬಹಳಷ್ಟು ಸಮಸ್ಯೆಯಲ್ಲಿರೋರು ಮಂಡಿ ನೋವು ನಮಗೆಲ್ಲರಿಗೂ ಗೊತ್ತಿದೆ. ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ಆ ಮಂಡಿ ನೋವಿನ ಅಥವಾ ಮೊಣಕಾಲಿನ ಮೂಳೆ ಸವೆತದ ಸಮಸ್ಯೆಯಿಂದ ಬಹಳಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಸೊ ಅದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವುದಕ್ಕೆ ನಮ್ಮ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಸರಿಯಾದ ಅದಕ್ಕೆ ಚಿಕಿತ್ಸೆಗಳಿರುವುದು ಅದೆಲ್ಲ ನಮಗೆಲ್ಲ ಅನುಭವದಲ್ಲಿದೆ. ಈಗ ಆ ದಿಸೆಯಲ್ಲಿ ಈ ಒಂದು ಕಾರ್ಯಕ್ರಮ, ಮಹತ್ವದ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ವಿಶೇಷವಾಗಿ 40 ರಿಂದ 70 ವಯಸ್ಸಿನವರಿಗೆ ಈ ಸಮಸ್ಯೆ ಇರುವುದು. ಅಂಥವ್ರಿಗೆ ಇವತ್ತು ಹೆಚ್ಚು ನಮ್ಮ ತುಂಬ ಕಾರ್ಯಕ್ರಮ ಆಗ್ತದೆ ನಮ್ಮ ಜೊತೆಗೆ. ಇದೊಂದು ವಿಶೇಷ ಕಾರ್ಯಕ್ರಮ ಮತ್ತು ಅವರೇ ತಿಳಿಸ್ತಾರೆ. ಸಮಯ ಉಚಿತವಾಗಿ ಎಲ್ಲ ಪರೀಕ್ಷೆಗಳು ಒಂದು ವಿಶೇಷ ಸೌಲಭ್ಯವನ್ನು ಕಲ್ಪಿಸಿದ್ದಾರೆ ಏನಪ್ಪಯ್ಯ ಮಹಾವಿದ್ಯಾಲಯದವರು. ಇವು ಮೊದಲನಾಗಿ ಅಭಿವಂದನೆಗಳು. ತುಂಬ ಅಗತ್ಯ ನಮ್ಮ ಸಮುದಾಯದ್ದು. ಅದಕ್ಕಾಗಿ ನಾವು ಕೂಡ ಜನ ಶಿಕ್ಷಣ ಟ್ರಸ್ಟಿಂದ ಬಹಳ ಉತ್ಸಾಹದಿಂದ ನಾವು ಒಪ್ಪಿಕೊಂಡಿದ್ದೇವೆ. ಇದನ್ನು ಅನುಸರಣೆ ಮಾಡಬೇಕು, ನಮ್ಮ ಜನರ ಈ ಒಂದು ಕಷ್ಟವನ್ನು ನಿವಾರಿಸಬೇಕು. ಈ ದಿಸೆಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ಈಗ ಆರಂಭಿಕ ಕಾರ್ಯಕ್ರಮ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೇವೆ. ವಿಶೇಷವಾಗಿ ವೈದ್ಯರಿದ್ದಾರೆ 3 ಜನ. ಡಾಕ್ಟರ್ ವಾಸುದೇವ್ ಅವರು, ಡಾಕ್ಟರ್ ಶಿಲ್ಪಾ, ಡಾಕ್ಟರ್ ದೀಕ್ಷಾ, 3 ಜನ ವೈದ್ಯರಿದ್ದಾರೆ. ಇದಕ್ಕೆ ಕಾಲೇಜಿನ ಪ್ರೊಫೆಸರ್ಗಳು, ಆಯುರ್ವೇದ ತಜ್ಞರು. ಹಾಗಾಗಿ ನಮ್ಗೆ ಬಹಳ ಖುಷಿ ಇದೆ ನಿಮ್ಮ ಜೊತೆಗೆ ಸೇರಲಿಕ್ಕೆ. ನಿಮಗೆ ಪ್ರೀತಿಪೂರ್ವ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಬ್ದುಲ್ ರಜಾಕ್ ಅವರು ಸಮಾಜ ಕಾರ್ಯ ವಿಭಾಗದ ಅಲ್ಲಿ ಕೋಆರ್ಡಿನೇಟ್ ಮಾಡುವವರು. ಸರ್, ನಿಮಗೂ ಸ್ವಾಗತ ಬಯಸ್ತೇನೆ. ಜನ ಶಿಕ್ಷಣ ಟ್ರಸ್ಟಿನ ಸಂಸ್ಥಾಪಕರು, ನಿಮಗೂ ಸ್ವಾಗತ ಕೋರ್ತೇನೆ. ಎಲ್ಲ ಹಿರಿಯರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಶಾಸ್ತ್ರಿಯವರಿಂದ ಸೇರಿ ನಿವೃತ್ತ ಯೋಧರು ಎಲ್ಲ ನಮ್ಮ ಇವತ್ತು ಮಂಡಿಕ ಸಮಸ್ಯೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಡಾಕ್ಟ್ರೆ ಬೆಳ್ತಂಗಡಿಯಿಂದ ಕೂಡ ಎಲ್ಲ ಬರ್ತಾ ಇದ್ದಾರೆ ನಿಮ್ಮ ಮಾಹಿತಿಗೆ. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ಈ ಮಂಡಿ ನೋವು ಸಮಸ್ಯೆ ಇರುವವರೆಲ್ಲ ನಮ್ಮ ಬಂಧುಗಳಿಗೆ ಪ್ರೀತಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದಕ್ಕೆ ಶ್ರೀನ ಸೆಟ್ರು ಇದನ್ನು ಪ್ರಾರಂಭ ಮಾಡಬೇಕು ಕೇಳ್ತೀನಿ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಆರೋಗ್ಯವೇ ಅರಿವೇ ಔಷಧಿ, ಅರಿವೇ ಅರಿವಿನ ಕೊರತೆಯಿಂದ ಆರೋಗ್ಯ ಸಮಸ್ಯೆ ಬರುವುದು. ಅರಿವಿನ ಕೊರತೆಯನ್ನು ನೀಗಿಸಿದರೆ ಆರೋಗ್ಯ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಒಬ್ಬರು ಮೇಡಮ್ ಇಲ್ಲಿ ಬಂದಿದ್ದಾರೆ, ಮಂಜುಳಾ ಅಂತ, ಫಸ್ಟ್ ಬಂದವರು. ಆಯುರ್ವೇದ ಥೆರಪಿಸ್ಟ್ ಅಂತೆ. ಅವರು ಥೆರಪಿಸ್ಟ್ ಆಗಿ ಸ್ವಲ್ಪ ಕೆಲಸ ಮಾಡಿದವರು. ಅವರಿಗೆ ಸ್ವಲ್ಪ ಸಮಸ್ಯೆ ಬಂದಿದೆ. ಅದು ಎಲ್ಲರಿಗೂ ಬರುತ್ತೆ, ಯಾರು ಬಿಡುವುದಿಲ್ಲ ಈ ಸಮಸ್ಯೆ. ಕಾರಣ ಏನೆಂದರೆ ಒಂದು ಅರಿವಿನ ಕೊರತೆ. ಮುಖ್ಯವಾಗಿ ನಮ್ಮದು ಲೋಕ, ನಮ್ಮ ಊರು ವಿಷಮಯ ಆಗಿದೆ. ವಿಷಮಯ ಹೆಂಗೆ ಆಯ್ತಂದರೆ, ಈ ಕಸ ಉಂಟಲ್ಲ, ಸ್ವಚ್ಛತೆಯ ಕೊರತೆ, ಕಸದ ವಿಷ ನಮ್ಮ ನೀರಿಗೆ, ಗಾಳಿಗೆ, ಆಹಾರಕ್ಕೆ ಸೇರಿಕೊಂಡಿದೆ. ನೀವು ಮೀನು ತಿಂದರೂ ವಿಷ, ಹಾಲು ಕುಡಿದರೂ ವಿಷ, ತರಕಾರಿ ತಿಂದರೂ ವಿಷ, ಎಲ್ಲವೂ ವಿಷ ಇದೆ. ನಾವು ಮತ್ತೆ ಇಲ್ಲಿ ರಾಮಕೃಷ್ಣ ಶಾಸ್ತ್ರಿ ಓದಿದ್ದಾರೆ, ನಿವೃತ್ತ ಯೋಧರು. ಅವರು ನಾವು ಮಾತಾಡ್ತಾ ಇತ್ತು, ಇವತ್ತಿನ ಸಮಯದಲ್ಲಿ ರಮೇಶ್ ಅಣ್ಣನವರು ಇಲ್ಲಿಗೆ ಬರಬೇಕು. ನಮ್ಮ ಜನ ಶಿಕ್ಷಣ ಟ್ರಸ್ಟ್ನ ಸಲಹೆಗಾರರು, ಒಬ್ಬರು ಈ ಊರಿನ ನಮ್ಮ ಗಣ್ಯ ವ್ಯಕ್ತಿ, ಅವರಿಗೆ ಸ್ವಾಗತ ಕೊಡುವುದು. ಯಾಕೆಂದ್ರೆ ಇದು ಈ ಒಂದು ಕಾರ್ಯಕ್ರಮ, ಯಾಕೆಂದ್ರೆ ನಾವು ಔಷಧಿ ಕೊಡುವ ಮೊದಲು ಸ್ವಲ್ಪ ಅರಿವು ಕೊಡದಿದ್ದರೆ ನಾವು ಬರೀ ಔಷಧಿ ತಿಂದರೆ ಆಗುದಿಲ್ಲ, ಅರಿವು ಬೇಕು. ಅದಕ್ಕಾಗಿ ಅರಿವೇ ಔಷಧಿ ಅಂತ ನಾವು ಹೇಳುತ್ತೇವೆ. ನಮಗೆ ಔಷಧಿ ಕೊಡ್ಲಿಕ್ಕೆ ಗೊತ್ತಿಲ್ಲ, ಅರಿವು ಕೊಡ್ಲಿಕ್ಕೆ ಗೊತ್ತುಂಟು. ಅರಿವು ಕೊಡುವ ಕೆಲಸವನ್ನು ನಿರಂತರವಾಗಿ ಮಾಡ್ತಿದ್ದೇವೆ. ಅದರಿಂದ ತುಂಬ ಪ್ರಯೋಜನ ಆಗಿದೆ. ಕೊರೋನಾದ ಅವಧಿಯಲ್ಲಿ ನಾವು ಈ ಊರಿನಲ್ಲಿ ಕೊರೋನಾದ ಬಗ್ಗೆ ಜನರಿಗೆ ಭಯಮುಕ್ತರನ್ನಾಗಿ ಮಾಡುವ ಕೆಲಸ ಮಾಡಿದ್ರು. 10 ದಿವಸ ಮಾತ್ರ ನಾವು ರೂಮಿನೊಳಗಿದ್ದದ್ದು, ಮತ್ತು ಇದು ಊರೊಳಗೆ ಓಡಾಡ್ತಾ ಇತ್ತು. 2,000 ಮಂದಿಗೆ ಫಾದರ್ ಮುಲ್ಲರ್ ಹೋಮಿಯೋಪತಿ ಕಡೆಯಿಂದ 2,000 ಮನೆಗಳಿಗೆ ಈ ಆರ್ಸನಿಕ್ ಆಲ್ಬಮ್ ಕೊಡ್ತಾ ಬಂದರು. ಅದಕ್ಕಿಂತಲೂ ಹೆಚ್ಚು ಭಯಮುಕ್ತರನ್ನಾಗಿ ಮಾಡಿದರು, ಜಾಗೃತಿಯಾಗಿ ಇರಲಿಕ್ಕೆ ಹೇಳಿದರು. ತುಂಬ ಕಾರ್ಯ ಮಾಡಿದರು. ಕಾರ್ಯಗಳು ರಾಜ್ಯ ಮಟ್ಟ, ದೇಶ ಮಟ್ಟದಲ್ಲಿ ಗುರುತಿಸಲ್ಪಟ್ಟು ಪ್ರಧಾನಮಂತ್ರಿಯ ಕಾರ್ಯಾಲಯದಿಂದ ನಮ್ಮ ರಾಜ್ಯದ 3-4 ಗ್ರಾಮಗಳಲ್ಲಿ ಬಾಳೆಕುಣಿ ಕೂಡ ಒಂದು ಬೆಸ್ಟ್ ಪ್ರಾಕ್ಟೀಸಸ್ ಒಂದು ಗುರುತಾದ ಗ್ರಾಮ. ಈಗ ನಾವು ಈ ಕಾರ್ಯಕ್ರಮ ಮಾಡಿದೆ ಯಾಕೆಂದರೆ ನಾವು ವಿಷಯಮಯವಾದ ವಾತಾವರಣದಲ್ಲಿ ಇದ್ದೇವೆ. ಇವತ್ತು ಮಂಡಿ ನೋವಿನ ಬಗ್ಗೆ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು. ಇದಕ್ಕೆ ಕಾರಣ ಮಾಲಿನ್ಯ, ವಾಯು ಮಾಲಿನ್ಯ. ಅದಕ್ಕೆ ನಾವು ಮುಖ್ಯವಾಗಿ ಸ್ವಚ್ಛತೆ ಕಾರ್ಯ ಮಾಡಲಿಕ್ಕುಂಟು. ನರಿಂಗಾನವನ್ನು, ಬಾಳೆಕುಣಿಯನ್ನು ಒಂದು ಕಸಮುಕ್ತ ಮನೆ, ಕಸಮುಕ್ತ ಗ್ರಾಮ, ಪ್ಲಾಸ್ಟಿಕ್ ಮಾಲಿನ್ಯ ಮುಕ್ತ ಗ್ರಾಮ ಮಾಡಲಿಕ್ಕುಂಟು.
ಅದು ನಮ್ಮ ದೊಡ್ಡ ಕೆಲಸ. ಅದಕ್ಕೆ ನಾವು ಏನಪ್ಪ ಎಂದವರು ನರಿಗಾಣ ಬಾಳೆಕುಡಿ ಟ್ರಸ್ಟ್ ಒಟ್ಟಿಗೆ ಸೇರಿದ್ದೇವೆ. ಇವತ್ತು ಈ ಕಾರ್ಯಕ್ರಮ ಇದು ಯಾಕೆ ಹೇಳುವುದಂದ್ರೆ, ನಾವು ನಮ್ಮ ವಾತಾವರಣ ಶುದ್ಧ ಮಾಡದಿದ್ದರೆ, ವಾತಾವರಣ ಶುದ್ಧ ಆಗಲಿಕ್ಕೆ ನಮ್ಮ ಮನಸ್ಸನ್ನು ಶುದ್ಧ ಮಾಡದಿದ್ದರೆ, ಮನಸ್ಸು ಶುದ್ಧ ಆಗಿ ವಾತಾವರಣ ಶುದ್ಧ ಮಾಡಿಕೊಂಡರೆ ತುಂಬ ಕಾಯಿಲೆಗಳು ಕಡಿಮೆ ಆಗುತ್ತೆ ಅಂತ ನಾನೇ ಹೇಳುವುದಲ್ಲ, ಸಂಶೋಧಕರು ಸಾಧಕರು ಹೇಳಿದ್ದಾರೆ, ವೈದ್ಯರು ಅದೇ ಹೇಳುತ್ತಾರೆ. ಅದಕ್ಕೆ ಆರೋಗ್ಯ ಭಾಗ್ಯ ಅರಿವೆ ಔಷಧಿ. ಈ ಕಾರ್ಯಕ್ರಮ ಬಗ್ಗೆ ರಜಾಕ್ ಸರ್ ಹೇಳಿದರು, 2 ದಿವಸ ಕಾರ್ಯಕ್ರಮ ಅಂತ. ನಾವು ಕೃಷ್ಣಮಲ್ಲಿ ನಾವು ತುಂಬ ಚರ್ಚೆ ಮಾಡಿದರು. ಮತ್ತೆ ನನಗೆ ಕೇಳುವುದು ಬೇರೆ ಬೇರೆ ಮಂದಿ ಹತ್ರ, ನಮ್ಮಲ್ಲಿ ನಮ್ಮ ಜಿಲ್ಲಾ ಸಚಿವರ ಕಚೇರಿಯಲ್ಲಿ ಚಂದ್ರಶೇಖರ ಪಾತ್ರ ಅಂತ ಅವರ ಸೆಕ್ರೆಟರಿ ಇದ್ದಾರೆ, ಬೇರೆ ಮಂದಿ ಕೇಳಿದಾಗ ಹೇಳಿದ್ರು, ಸರ್ ಇದು ಈಗ ದೊಡ್ಡ ಸಮಸ್ಯೆ ಇದು, ಅತಿ ಹೆಚ್ಚು ಮಂದಿ ಮಂಡಿ ನೋವಿನಲ್ಲಿ ಬಳಲುತ್ತಾರೆ, DC ಆಫೀಸಿಗೆ ಬಂದರೆ ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ, ಇದು ಒಳ್ಳೇದು ಅಂತ ಅವರು ಹೇಳಿದರು. ಇನ್ನಿಬ್ಬರ ಹತ್ರ ಕೇಳಿದೆ, ಆಗ ನಾವು ಯೋಚನೆ ಮಾಡಲಿಲ್ಲ, ರಜಾಕ್ಗೆ ಹೇಳಿದ್ರು, ಸರ್ ಮಾಡೋಣ ಅಂತ ಈ ಕಾರ್ಯಕ್ರಮವನ್ನು ಹೇಳಿದರು. ಮತ್ತೆ ನಾವು ಇದನ್ನು ನಮ್ಮ ಈ ಉಳ್ಳಾಲ ತಾಲೂಕು ಮಾತ್ರ ಅಲ್ಲ, ದಕ್ಷಿಣ ಜಿಲ್ಲೆ, ರಾಜ್ಯದ 31 ಜಿಲ್ಲೆಗಳಿಗೂ ಕೂಡ ಈ ಕಾರ್ಯಕ್ರಮದ ಮಾಹಿತಿ ಹೋಗಿದೆ. ಅದು ಗ್ರಾಮ ಪಂಚಾಯತ್ ಹಿಡಿದು ರಾಜ್ಯ ಸರ್ಕಾರದವರೆಗೆ ಈ ಮಾಹಿತಿ ಹೋಗಿದೆ. ಯಾಕೆಂದ್ರೆ ಮಾಹಿತಿಯ ಶಕ್ತಿ, ಅರಿವೆ ಔಷಧಿ. ಎಲ್ಲರಿಗೂ ಗೊತ್ತಿರಬೇಕು ಇಂಥ ಕಾರ್ಯಕ್ರಮ ಆಗುತ್ತೆ ಅಂತ, ಬೇಕಾದರೂ ಬರಬೇಕು. ಇದೇನು ಏನಪ್ಪ ಯಾರಲಿ ಟ್ರಸ್ಟ್ ಆಗಲಿ ಲಾಭಕ್ಕಾಗಿ ಮಾಡುವ ಕಾರ್ಯಕ್ರಮ ಅಲ್ಲ, ಪ್ರಚಾರಕ್ಕಾಗಿ ಮಾಡುವ ಕಾರ್ಯಕ್ರಮ ಅಲ್ಲ, ಆರೋಗ್ಯಕ್ಕಾಗಿ ಮಾಡುವ ಕಾರ್ಯಕ್ರಮ, ಎಲ್ಲರ ಹಿತಕ್ಕಾಗಿ ಮಾಡುವ ಕಾರ್ಯಕ್ರಮ. ಇವತ್ತು ಬಂದವರು ನಿಮ್ಮ ಆರೋಗ್ಯವನ್ನು ಒಳ್ಳೆಯದು ಮಾಡಿದ ಮೇಲೆ ನೀವು ಸುಮ್ಮನೆ ಕೂರ್ಲಿಕ್ಕಿಲ್ಲ, ನೀವು ಮತ್ತೆ ನಿಮ್ಮ ಮನೆ ಮಂದಿದ್ದು, ನಿಮ್ಮ ನೆರೆಕರೆಯವರ ಆರೋಗ್ಯವನ್ನು ಒಳ್ಳೆಯದು ಮಾಡಲಿಕ್ಕೆ ಕೆಲಸ ಮಾಡಬೇಕು. ಅದು ಕೆಲಸವೇ ಸ್ವಚ್ಛತೆಯ ಕಾರ್ಯ. ಸ್ವಚ್ಛತೆಯ ಸ್ವಯಂ ಸೇವಕಿಯಾಗಿ ಕಸಮುಕ್ತ ಮನೆ, ಕಸಮುಕ್ತ ಗ್ರಾಮ ಮಾಡಲಿಕ್ಕೆ ನಾವು ಕೆಲಸ ಮಾಡಲಿಕ್ಕೆ ಉಂಟು ಅಂತ ಮಾತ್ರ ಹೇಳುವಂಥದ್ದು. ಈ ಕಾರ್ಯಕ್ರಮವನ್ನು ಟ್ರಸ್ಟ್ನಲ್ಲಿ ನಡೆಸಲಿಕ್ಕೆ ಅವಕಾಶ ಮಾಡಿದ್ದೀರಿ ಇವತ್ತು ಮತ್ತು ನಾಳೆ. ಇದು 2 ದಿವಸದ ಕಾರ್ಯಕ್ರಮ ಅಲ್ಲ, ಮುಂದೆ 6 ತಿಂಗಳವರೆಗೆ ಈ ನಿಮ್ಮ ಇಲ್ಲಿಗೆ ಬಂದವರದ್ದು ಮಂಡಿ ನೋವನ್ನು ನೋವನ್ನು ದೂರ ಮಾಡಿ ಒಂದು ಸುಸ್ಥಿರವಾದ ಆರೋಗ್ಯವನ್ನು ಬರುವ ಹಾಗೆ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಪರೀಕ್ಷೆಗಳು, ತಪಾಸಣೆ ಮಾಡಲಿಕ್ಕೆ ಉಂಟು ಹೇಳಿದ್ದಾರೆ. ಅದು ಕೆಲವರು ರಿಯಾಯಿತಿಯಲ್ಲಿ ಮಾಡುವುದು ಉಂಟು ಇನ್ನೂ ಹೇಳಿದ್ದಾರೆ. ಅಲ್ಲಿ ಹಾಕಿದ್ದಾರೆ ಎಷ್ಟೋ ₹1000 ರಿಯಾಯಿತಿ ವ್ಯವಸ್ಥೆ ಉಂಟು ಅಂತ ಡಾಕ್ಟರ್ ಹೇಳ್ತಾರೆ. ನನಗೆ ಬಹಳ ಖುಷಿ ಉಂಟು ಈ ಕಾರ್ಯಕ್ರಮ. ಯಾಕೆಂದ್ರೆ ನಾವು ಸದ್ಯಕ್ಕೆ ಜನಶಿಕ್ಷಣ ಟ್ರಸ್ಟ್ ಬೇರೆ ಬೇರೆ ಕಾರ್ಯ ಮಾಡಿದೆ. ಅದು ಈಗ ನಮ್ಮ ಮೊದಲ ಆದ್ಯತೆಯ ಕಾರ್ಯಕ್ರಮ ಆರೋಗ್ಯಕ್ಕೆ ಮೊದಲ ಆದ್ಯತೆ, ಆಮೇಲೆ ಶಿಕ್ಷಣ. ನಮ್ದು ಕೆಲಸ ಆರೋಗ್ಯ ಅರಿವು ಕೊಡುವಂಥದ್ದು. ಡಾಕ್ಟರ್ಗಳಿಗೆ ಮತ್ತೊಂದು ಸಲ ಅಭಿವಂದನೆಗಳು. ನಾವು ಮುಂದೆ ನರಿಗಾಣದಲ್ಲಿ 1,000 ಮನೆಗಳಿಗೆ ಏನಪ್ಪ 1,000 ವಿದ್ಯಾರ್ಥಿಗಳು ಭೇಟಿ ಕೊಡ್ಲಿಕ್ಕೆ ಉಂಟು. ಒಂದು ವಿದ್ಯಾರ್ಥಿ ಒಂದು ಮನೆ ಕೊಡಲಿ ಉಂಟು. ನಾವು ಚರ್ಚೆ ಮಾಡಿದ್ದು, ಒಂದು ವಿದ್ಯಾರ್ಥಿ ಒಂದು ಮನೆ, ಆ ಮನೆಯನ್ನು ಒಂದು ಸ್ವಚ್ಛ ಮನೆ, ಆರೋಗ್ಯವಂತರ ಮನೆ ಮಾಡಲಿಕ್ಕೆ ಉಂಟು. ಆ ನರಿಗಾಣವನ್ನು ಇಡೀ ಜಗತ್ತು ನೋಡ್ಲಿಕ್ಕೆ ಉಂಟು. ಡಿಸೆಂಬರ್ 31ರ ಒಳಗೆ ನರಿಗಾಣದಲ್ಲಿರುವ 1200-300 ಮನೆಗಳನ್ನು ಕಸಮುಕ್ತ ಮನೆ, ಸ್ವಚ್ಛ ಮನೆ, ನರಿಗಾಣ ಇಡೀ ಗ್ರಾಮವನ್ನು ಕಸಮುಕ್ತ ಗ್ರಾಮ ಮಾಡುವಂತಹ ಸಂಕಲ್ಪ ಆಗಿದೆ. ಈಗಾಗಲೇ ಏನೋಪಾಯದವರ ಜೊತೆಗೆ ಮಾತುಕತೆ ಆಗಿದೆ. ಅವರು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಸಂಕಲ್ಪ ಮಾಡಿದೆ. ನರಿಗಾಣ ಒಂದು ಕಸಮುಕ್ತ ಸ್ವಚ್ಛ ಗ್ರಾಮ ಆದರೆ ನಮ್ಮ ಈಗ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಮಧ್ಯಪ್ರದೇಶದ ಇಂದೋರ್ ನಗರ ದೇಶದಲ್ಲಿ ನಂಬರ್ 1. ಇಂದೋರ್ ನಗರದವರು ಕಸದಿಂದ ವರ್ಷಕ್ಕೆ 14 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾರಂತೆ. 14 ಕೋಟಿ ರೂಪಾಯಿ ಕಸದಿಂದ. ನಮ್ಮ ಮಂಗಳೂರಲ್ಲಿ ಕಸ ನಿರ್ವಹಣೆಗೆ 106 ಕೋಟಿ ರೂಪಾಯಿ ಖರ್ಚು ಮಾಡುತ್ತಾರೆ. ಯಾಕೆ ಇದು? ಅಲ್ಲಿ ಕಸದಿಂದ ಹಣ ಸಂಪಾದನೆ ಮಾಡುವುದು, ಇಲ್ಲಿ ಕಸ ನಿರ್ವಹಣೆಗೆ 106 ಕೋಟಿ ಖರ್ಚು ಮಾಡುವುದು, ಅಲ್ಲಿ ಕಸವನ್ನು ರಸ ಮಾಡುವುದು. ಮಂಗಳೂರಲ್ಲಿ ಕಸದ ಪರ್ವತ ಸೃಷ್ಟಿಯಾಗಿದೆ. ಇದು ಯಾಕೆ ಅಂತ ನಾವೆಲ್ಲ ಚಿಂತನೆ ಮಾಡುವ ಅಂತ ಹೇಳಿ ಈಗ ಒಂದು ನೇರವಾಗಿ ಡಾಕ್ಟರ್ ಬರು ಇದರ ಬಗ್ಗೆ ಒಂದು ಸಂದೇಶ ಕೊಡೋದು. ನಾವು ಏನಪ್ಪಯ್ಯ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ನರಿಂಗಾಣ ಅಲ್ಲಿಂದ ಬಂದಿದ್ದೇವೆ. ವಿಶೇಷವಾಗಿ ಮಂಡಿ ನೋವಿನ ಸಮಸ್ಯೆಗೆ ಉಚಿತ ಚಿಕಿತ್ಸೆಯನ್ನು ನೀಡುವ ಸಲುವಾಗಿ ಜನರನ್ನ ತಪಾಸಣೆ ಮಾಡಿ ಈ ಒಂದು ಚಿಕಿತ್ಸೆಯನ್ನು ನೀಡಲಿಕ್ಕೆ ನಾವು ಬಂದಿದ್ದೇವೆ. ಮೊದಲನೇದಾಗಿ ನಾನು ಸ್ವಲ್ಪ ಆಯುರ್ವೇದದ ಬಗ್ಗೆ 1-2 ಮಾತಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ನೋಡಿ, ನಾವು ಆಯುರ್ವೇದ ಅಂತ ಹೇಳಿದ ತಕ್ಷಣ ಮೊದಲನೇದಾಗಿ ಜನರ ಮನಸ್ಸಿಗೆ ಬರುವಂತದಂದ್ರೆ ಆಯುರ್ವೇದ ಅಂದ್ರೆ ಯಾವುದೋ ಒಂದು ನಾಟಿ ಮದ್ದು ಅಥವಾ ಒಂದು ಕಷಾಯ ಇರ್ಬೋದು, ಗಿಡಮೂಲಿಕೆ, ಇಂಥ ಉತ್ತರಗಳು ನಮ್ಗೆ ಬರ್ತದೆ. ಆಯುರ್ವೇದ ಅಂದ್ರೆ ಏನು ಅಂತ ಕೇಳಿದ್ರೆ ನಿಜ, ಹೌದು, ಆಯುರ್ವೇದದಲ್ಲಿ ಇದರೆಲ್ಲ ಉಲ್ಲೇಖಗಳಿವೆ, ಅದು ಖಂಡಿತ ಸತ್ಯ. ಆದ್ರೆ ಬರೀ ಇಷ್ಟು ಮಾತ್ರ ಅಲ್ಲ ಆಯುರ್ವೇದ ಹೇಳಿದ ತಕ್ಷಣ ಮನೆಯಲ್ಲಿರೋ ಮನೆ ಮದ್ದು ಮತ್ತು ಆಯುರ್ವೇದಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಆಯುರ್ವೇದ ಅನ್ನೋದು ಒಂದು ವಿಶಿಷ್ಟವಾದಂತಹ ವೈದ್ಯಕೀಯ ಪದ್ಧತಿ.
ಅದೆಷ್ಟೋ ಸಾವಿರ ವರ್ಷಗಳ ಹಿಂದೆ ನಮ್ಮ ಭಾರತೀಯ ವೈದ್ಯರುಗಳು, ಚರಕ, ಸುಶ್ರುತ, ವಾಗ್ಭಟ ನೀವೆಲ್ಲ ಕೇಳಿರ್ಬೋದು, ಇವರುಗಳು ಮಾಡಿರುವಂತಹ ಹಾಗೂ ದಾಖಲೆಗಳನ್ನು ಅವರು ಬರೆದಿದ್ದಾರೆ. ಸಂಹಿತ ರೂಪದಲ್ಲಿ, ಎಲ್ಲಾ ಶ್ಲೋಕಗಳ ರೂಪದಲ್ಲಿ, ಸಂಸ್ಕೃತದಲ್ಲಿ ಇರೋದು ಎಲ್ಲಾ ವಿಚಾರಗಳನ್ನ ಪುಸ್ತಕಗಳಲ್ಲಿ, ಸಂಹಿತದಲ್ಲಿ ಬರೆದಿದ್ದಾರೆ. ಇದಂದ್ರೆ ಬರೀ ಒಂದು ಯಾವುದೋ ಒಂದು ನಾಟಿ ಮದ್ದು ಅಥವಾ ಗಿಡಮೂಲಿಕೆ ಕಷಾಯವೋ ಅಥವಾ ಮನೆ ಮದ್ದು ಅಲ್ಲ. ಇದೊಂದು ವೈದ್ಯಕೀಯ ಪದ್ಧತಿ, ಯಾವುದರಲ್ಲಿ ಬಹಳಷ್ಟು ಚಿಕಿತ್ಸಾ ಸಿದ್ಧಾಂತಗಳನ್ನ ಹೇಳ್ತಾರೆ. ಅದರ ಮೂಲಕ ನಾವು ಅದನ್ನ ಬಳಸಿ ನಾವು ಚಿಕಿತ್ಸೆಯನ್ನ ನೀಡುವಂಥದ್ದು. ಬರೀ ಯಾವುದೋ ಅರಿವಿಲ್ಲದೆ ಯಾವುದೋ ಒಂದು ಗಿಡಮೂಲಿಕೆಗಳನ್ನ ತೆಗೆದು ಔಷಧ ಮಾಡುವಂಥದ್ದಲ್ಲ. ಆ ಔಷಧವನ್ನ ತಯಾರಿ ಮಾಡ್ಲಿಕ್ಕೆ ಒಂದಿಷ್ಟು ಸಿದ್ಧಾಂತಗಳಿವೆ, ಒಂದಿಷ್ಟು ರೋಗಗಳ ಬಗ್ಗೆ ಜ್ಞಾನ ಇರಬೇಕು. ಅದೆಲ್ಲ ಕೂಡ ನಮ್ಮ ಆಚಾರ್ಯರು ಬರೆದಿದ್ದಾರೆ. ಅಂತಹ ಒಂದು ಪದ್ಧತಿ ಇದು ಆಯುರ್ವೇದ. ಮತ್ತೆ ಮೊದಲನೇದಾಗಿ ಮತ್ತೊಂದು ಬರುವ ಪ್ರಶ್ನೆ ಅಂದ್ರೆ, ನೀವು ಆಯುರ್ವೇದದಲ್ಲಿ ಯಾವುದಕ್ಕೆಲ್ಲ ಔಷಧ ಕೊಡ್ತೀರಿ ಅನ್ನೋ ಒಂದು ಸಾಮಾನ್ಯ ಪ್ರಶ್ನೆ. ನೋಡಿ, ಆಯುರ್ವೇದದಲ್ಲಿ ಎಲ್ಲ ರೋಗಗಳ ಉಲ್ಲೇಖ ಇದೆ. ಜ್ವರದಿಂದ ಹಿಡಿದು ಪ್ರತಿಯೊಂದು ರೋಗಕ್ಕೂ ಕೂಡ ಅದರದೇ ಆದಂತಹ ಒಂದು ಪರಿಕರಿಗಳನ್ನ ವಿವರಿಸಿದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಔಷಧ ಇದೆ. ಆದ್ರೆ ಈಗೇನಾಗಿದೆ ಅಂದ್ರೆ, ಆಯುರ್ವೇದ 2ನೇ ಆದ್ಯತೆ ಆಗಿದೆ. ಮೊದಲನೇ ಆದ್ಯತೆ ಮಾಡರ್ನ್ ಸಿಸ್ಟಮ್ ಆಫ್ ಮೆಡಿಸಿನ್ ಆಗಿಬಿಟ್ಟಿದೆ. ಅಲ್ಲೂ ಇಂಗ್ಲಿಷ್ ಮದ್ದುಗಳಿಗೆ ಮೊದಲನೇ ಆದ್ಯತೆ ಹೋಗಿದೆ. ಎಕ್ಸಲೆಂಟ್ ಆಗಿರುವಂತಹ ಎಮರ್ಜೆನ್ಸಿ ಮದ್ದುಗಳೆಲ್ಲ ಇದೆ. ಅಲೋಪತಿಯಲ್ಲಿ ಎಲ್ಲದೂ ಬೇಕು, ಇಲ್ಲ ಅಂತ ಹೇಳಲ್ಲ. ಆದ್ರೆ ನೋಡಿ, ನಿಮ್ದೊಂದು ಸಣ್ಣ ಪುಟ್ಟ ಕಾಯಿಲೆ ಬರುವಾಗ ಖಂಡಿತವಾಗಿಯೂ ನೀವು ಮೊದಲನೇದಾಗಿ ಆಯುರ್ವೇದಕ್ಕೆ ಬಂದ್ರೆ ನಿಮ್ಗೆ ಉತ್ತಮ ಪರಿಣಾಮ ಸಿಗುತ್ತೆ. ಅದು ಯಾವುದೇ ಕಾಯಿಲೆ ಆಗಿರಲಿ. ಈಗ ಏನಾಗಿದೆ ಅಂದ್ರೆ, ತುಂಬಾ ಒಂದು ಹಣ ಖರ್ಚು ಮಾಡಿ ಅದು ಇದು ಚಿಕಿತ್ಸೆ ಮಾಡಿ ಕೊನೆಯದಾಗಿ ಏನೂ ಉಪಾಯ ಇಲ್ಲ ಎನ್ನುವಾಗ ಆಯುರ್ವೇದಕ್ಕೆ ಬರುವಂತಹ ಒಂದು ಇದು ಪದ್ಧತಿಯನ್ನ ನಾವು ನೋಡ್ತಾ ಇದ್ದೇವೆ. ಇದರಿಂದಾಗಿ ನೋಡಿ, ಸಿಗುವಂತಹ ಪರಿಣಾಮ ಕೂಡ ಅಷ್ಟೊಂದು ಬೇಗವಾಗಿ ಸಿಗ್ಲಿಕ್ಕಿಲ್ಲ ಜನರಲ್ಲಿ. ಹಾಗಾಗಿ ಇದರ ಬಗ್ಗೆ ಅರಿವು ಇರಬೇಕು. ಎಲ್ಲದಕ್ಕೂ ಚಿಕಿತ್ಸೆ ಇದೆ ಆಯುರ್ವೇದದಲ್ಲಿ. ಆಯುರ್ವೇದದಲ್ಲಿ ಕೂಡ ಸ್ಪೆಷಾಲಿಟಿಗಳಿವೆ. ಆಯುರ್ವೇದ ಅಂದ್ರೆ ಬರೀ ಒಂದಿಷ್ಟು ಕಷಾಯ ಮತ್ತು ಅಲ್ಲ. ಇದರಲ್ಲಿ ಕೂಡ ನೀವು ಮಾಡರ್ನ್ ಮೆಡಿಸಿನ್ ಅಲ್ಲಿ ಹೇಗೆ ಸ್ಪೆಷಾಲಿಟಿಗಳನ್ನ ನೋಡ್ತೀರೋ, ತಜ್ಞ ವೈದ್ಯರುಗಳನ್ನ ನೋಡ್ತೀರೋ, ಅದೇ ರೀತಿ ಇದರಲ್ಲಿ ಕೂಡ ವಿಭಾಗಗಳಿವೆ. ನೋಡಿ, ಕಾಯ ಚಿಕಿತ್ಸೆ ಅಂತ ಹೇಳ್ತೇವೆ, ನನ್ನ ವಿಭಾಗ ಅದು ಜನರಲ್ ಮೆಡಿಸಿನ್, ಎಲ್ಲಾ ರೋಗಗಳಿಗೆ ಚಿಕಿತ್ಸೆಯನ್ನ ನೀಡುವಂಥದ್ದು. ಪಂಚಕರ್ಮ ವಿಭಾಗವಿದೆ, ಸರ್ ಇದ್ದಾರೆ ಆ ಡಿಪಾರ್ಟ್ಮೆಂಟ್ ಇಂದ. ಪಂಚಕರ್ಮ ಚಿಕಿತ್ಸೆಗಳು, ಪಂಚಕರ್ಮ ಅಂದ್ರೆ ಬರೀ ಒಂದು ಮಸಾಜ್ ಅನ್ನೋ ಒಂದು ಇನ್ನೊಂದು ಅಪನಂಬಿಕೆ ಇದೆ ಜನರಲ್ಲಿ. ಅದು ಬರೀ ಒಂದು ಮಸಾಜ್ ಅಲ್ಲ. ನಾವು ನೋಡಿ, ಹಾಗೆ ಮಸಾಜ್ ಆಗಿದ್ರೆ ನಾವು ಸ್ಪಾದಲ್ಲಿ ಮಸಾಜ್ ಮಾಡ್ತಾರಲ್ಲ, ಅದಕ್ಕೆ ಮತ್ತೆ ಇದಕ್ಕೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ರೋಗಕ್ಕೆ ಅನುಗುಣವಾಗಿ ರೋಗಿಯನ್ನ ಸರಿಯಾಗಿ ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಔಷಧಗಳನ್ನ ಬಳಸಿ ಸಿದ್ಧಾಂತದ ಮೂಲಕ ನಾವು ಕರೆಕ್ಟ್ ಆಗಿ ಚಿಕಿತ್ಸೆಯನ್ನ ನೀಡುವಂಥದ್ದು. ಇದು ಪಂಚಕರ್ಮ. ಬರೀ ಮಸಾಜ್ ಅಲ್ಲ. ಇದರಲ್ಲಿ 5 ವಿಶಿಷ್ಟವಾದಂತಹ ಥೆರಪಿಗಳಿವೆ. ನಾವು ದೇಹವನ್ನ ಶುದ್ಧಿ ಮಾಡುವಂತಹ ಚಿಕಿತ್ಸೆ ಆಗಿರಲಿ ಅಥವಾ ಹೊರಗಿಂದ ಶಮನ, ರೋಗವನ್ನ ನಿವಾರಣೆ ಮಾಡುವಂತಹ ಚಿಕಿತ್ಸೆ ಆಗಿರಲಿ, ತುಂಬಾನೇ ಚಿಕಿತ್ಸೆ ಇದೆ ಇದರಲ್ಲಿ. ಇದನ್ನ ನಾವು ಪಂಚಕರ್ಮ ಅಂತ ಹೇಳ್ತೇವೆ. ಅದೇ ರೀತಿ ನಮ್ಮಲ್ಲಿ ಸ್ತ್ರೀರೋಗ ವಿಭಾಗ ಇದೆ. ಇದರಲ್ಲಿ ಹೆಂಗಸರ ಎಲ್ಲ ರೋಗಗಳಿಗೆ, ಇವನ್ ಡೆಲಿವರಿ ಕೂಡ ಮಾಡ್ತಾರೆ ನಮ್ಮ ಆಸ್ಪತ್ರೆಯಲ್ಲಿ. ಇದರ ಒಂದು ವಿಭಾಗ ಇದೆ. ಆಮೇಲೆ ಕೌಮಾರ ವೃತ್ತಿ ಅಂತ ಹೇಳ್ತೇವೆ, ಅಂದ್ರೆ ಮಕ್ಕಳ ರೋಗದ ತಜ್ಞರು ಕೂಡ ಇದ್ದಾರೆ ಆಯುರ್ವೇದದಲ್ಲಿ, ಸ್ಪೆಷಾಲಿಟಿ ಇದೆ ಅದು. ಆಮೇಲೆ ಶಾಲಕ್ಯ ತಂತ್ರ ಅಂತ ಹೇಳ್ತೇವೆ, ಅಂದ್ರೆ ಊರ್ಧ್ವ ಚತುರ್ವಿಕಾರ, ನಿಮ್ಮ ENT, ಕಣ್ಣು, ಮೂಗು, ಕಿವಿ ಎಲ್ಲ ಬರುತ್ತೆ ಅದರಲ್ಲಿ. ತಲೆನೋವಾಗಿರ್ಬೋದು, ಇಂತಹ ಸಮಸ್ಯೆಗಳಿಗೆಲ್ಲ ಶಾಲಕ್ಯ ತಂತ್ರ ಅಂತ ವಿಭಾಗ ಇದೆ. ಆಮೇಲೆ ನಮ್ಮಲ್ಲಿ ಇನ್ನೊಂದು ವಿಭಾಗ ಅಂದ್ರೆ ಶಲ್ಯತಂತ್ರ. ಆಯುರ್ವೇದದಲ್ಲಿ ಸರ್ಜರಿ ಇದೆಯಾ ಅಂತ ಕೇಳ್ತಾರೆ. ನೋಡಿ, ಫಾದರ್ ಆಫ್ ಸರ್ಜರಿ ಯಾರು ಅಂತ ಕೇಳಿದ್ರೆ ಉತ್ತರ ಅದಕ್ಕೆ ಸುಶ್ರುತಾಚಾರ್ಯರು, ನಮ್ಮ ಭಾರತೀಯ ವೈದ್ಯರು. ನಾವು ಹೆಮ್ಮೆ ಪಡಬೇಕಾದಂತಹ ವಿಚಾರ. ಹಾಗಾಗಿ ಇದು ಒಂದು ವಿಭಾಗ ಇದೆ. ಇದರಲ್ಲಿ ನಾವು ಬಹಳಷ್ಟು ಅಣುಶಸ್ತ್ರ ಚಿಕಿತ್ಸೆಗಳನ್ನ ಮಾಡ್ತೇವೆ. ಎಸ್ಪೆಷಲಿ ವೆರಿಕೋಸ್ ವೇನ್ ಆಗಿರ್ಬೋದು, ಅದಕ್ಕೆ ಸಿರಾವ್ಯದ ಹಂತ ಮಾಡುವಂಥದ್ದು, ಅದನ್ನ ಪಂಕ್ಚರ್ ಮಾಡಿ ದೂಷಿತ ರಕ್ತವನ್ನ ತೆಗೆಯುವಂಥದ್ದು, ಅಥವಾ ಲೀಚ್ ಥೆರಪಿ ಅಂತ ಮಾಡ್ತೇವೆ. ನೀವು ಜಿಗಣೆಗಳನ್ನು ನೋಡಿರ್ಬೋದು, ಅದನ್ನ ಬಳಸಿ ಕೂಡ ಚಿಕಿತ್ಸೆ ಇದೆ. ಎಲ್ಲ ರಕ್ತ ದೃಷ್ಟಿಗಳಿಗೆ, ಸ್ಕಿನ್ ಸಮಸ್ಯೆಗಳಿಗೆ, ಆಕ್ನೆ, ಪಿಂಪಲ್ಸ್ ಗಳಿಗೆ ಈ ಚಿಕಿತ್ಸೆಯಿಂದ ಬಹಳಷ್ಟು ಉತ್ತಮ ಪರಿಣಾಮ ನಮಗೆ ಸಿಗ್ತಾ ಇದೆ. ಅದರ ಜೊತೆಗೆ ಮುಖ್ಯವಾಗಿ ನಮ್ಮಲ್ಲಿ ಸರ್ಜರಿಯಲ್ಲಿ ಬರುವಂತದ್ದು ಬುಧವ್ಯಾಧಿಗಳ ಸಮಸ್ಯೆ, ಪೈಲ್ಸ್, ಫಿಸ್ಟುಲಾ, ಇಂಥ ರೋಗಗಳಿಗೆ ನಮ್ಮ ಆಯುರ್ವೇದದಲ್ಲಿ ಸರ್ಜರಿ ಇಲ್ಲದೆ ಅನುಶಲ್ಯ ಅಂತ ಹೇಳ್ತೇವೆ, ಕ್ಷಾರ ಸೂತ್ರ ಅಂತ ಒಂದು ಸರ್ಜಿಕಲ್ ಥ್ರೆಡ್ ಅನ್ನ ಬಳಸಿ ಇದನ್ನ ತೆಗೆಯುವಂಥದ್ದು. ಹೆಮೊರಾಯ್ಡ್ಸ್ ಅಂದ್ರೆ ಪೈಲ್ಸ್ ಹಾಗೂ ಫಿಸ್ಟುಲಾಗಳಿಗೆ. ನೋಡಿ, ಇದರೆಲ್ಲ ಅರಿವು ಜನರಿಗಿರಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋದು, ಇಂಥದ್ದೇನಾದ್ರೂ ಸಮಸ್ಯೆ ಇದ್ರೆ ಖಂಡಿತವಾಗಿಯೂ ಆಯುರ್ವೇದಕ್ಕೆ ಬನ್ನಿ. ನಿಮ್ಗೆ ಸರ್ಜರಿಗೆ ಹೋಗುವ ಮುಂಚೆ ಅದನ್ನ ಮೊದಲನೆಯ ಹಂತದಲ್ಲಿ ನೀವು ಕಂಡು ಹಿಡಿದ್ರೆ ಖಂಡಿತವಾಗಿಯೂ ನಮ್ಮ ಔಷಧಿಯಲ್ಲಿ, ನಮ್ಮ ಇಂಥ ಅಣುಶಸ್ತ್ರ ಚಿಕಿತ್ಸೆಯಲ್ಲಿ ಇದಕ್ಕೆ ಒಂದು ಉತ್ತಮವಾದ ಪರಿಣಾಮವನ್ನ ಕಾಣ್ಬೋದು. ನೀವು ಸರ್ಜರಿಗೆ ಹೋಗೋದನ್ನ ತಡೆಗಟ್ಬೋದು.
ಹಾಗೆ ಇಂತಹ ಎಲ್ಲ ಸ್ಪೆಷಾಲಿಟಿ ನಮ್ಮ ಆಯುರ್ವೇದದಲ್ಲಿದೆ. ಇದರಲ್ಲಿ ಕೂಡ ತಜ್ಞ ವೈದ್ಯರುಗಳಿದ್ದಾರೆ. ಎನಪೋಯ ಆಯುರ್ವೇದ ಆಸ್ಪತ್ರೆ ನರಿಗಾಣಕ್ಕೆ ಬಂದರೆ ಎಲ್ಲಾ ವಿಭಾಗಗಳನ್ನ ನೀವು ಕಾಣ್ತೀರಿ. ಅದರ ಜೊತೆಗೆ ಯೋಗ ಅಂದ್ರೆ ಸ್ವಸ್ಥ ವ್ಯಕ್ತಿಗಳ ಸ್ವಾಸ್ಥ್ಯವನ್ನ ಕಾಪಾಡೋದು ಬಹಳ ಮುಖ್ಯವಾದಂತಹ ವಿಚಾರ. ಆಚಾರ್ಯರು ಹೇಳ್ತಾರೆ, ಮೊದಲನೆಯ ಒಂದು ಗುರಿ ಏನಂದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಅಂದ್ರೆ ಮೊದಲು ನಾವು ಸ್ವಸ್ಥ ವ್ಯಕ್ತಿಗಳ ಸ್ವಾಸ್ಥ್ಯವನ್ನ ಕಾಪಾಡಬೇಕು. ಮತ್ತೆ ಬರುವುದು ಆತುರಸ್ಯ ರೋಗ ಪ್ರಶಮನ, ಅಂದ್ರೆ ರೋಗಿಗಳ ರೋಗವನ್ನ ನಿವಾರಣೆ ಮಾಡುವಂಥದ್ದು. ಹಾಗಾಗಿ ಸ್ವಸ್ಥ ರಕ್ಷಣೆಗೆ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನ ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ತುಂಬಾ ವಿಷಯಗಳನ್ನ ಹೇಳಿದ್ದಾರೆ. ಅದನ್ನ ಹೇಳ್ತಾ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಒಂದೆರಡು ನಿಮಿಷದಲ್ಲಿ ನಾನು ನಿಮ್ಗೆ ಜಸ್ಟ್ ಒಂದು ಸಣ್ಣ ಒಂದು ವಿಚಾರವನ್ನ ತಿಳಿಸಿರುವಂತದ್ದು. ಹಾಗೆ ಈ ಮಂಡಿ ನೋವಿನ ಒಂದು ಚಿಕಿತ್ಸೆ ನಾವೇನ್ ಮಾಡ್ತಿದ್ದೇವೆ ಅಂದ್ರೆ, ಇದು ನಮ್ಮಲ್ಲಿ ಒಂದು ರಿಸರ್ಚ್ ಸೆಂಟರ್ ಇದೆ ನಮ್ಮ ಆಯುರ್ವೇದದಲ್ಲಿ, ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದಿಕ್ ಸೈನ್ಸಸ್ ಅಂತ ನ್ಯೂ ಡೆಲ್ಲಿಯಲ್ಲಿ ಇರುವಂತದ್ದು. ಇದೊಂದು ಕೇಂದ್ರ ಸರ್ಕಾರದ ಒಂದು ರಿಸರ್ಚ್ ಸಂಸ್ಥೆ. ಇದರ ಮೂಲಕ ನಮ್ಗೆ ಒಂದು ರಿಸರ್ಚ್ಗೆ, ಸಂಶೋಧನೆಗೆ ಅಂತ ಒಂದು ಇಷ್ಟು ಔಷಧಗಳನ್ನ ಕಳಿಸಿದ್ದಾರೆ. ಸಂಶೋಧನೆ ಅಂತ ತಕ್ಷಣ ಭಯ ಪಡ್ತಾರೆ ಜನರು, ಏನಪ್ಪ ಇದು ನಮ್ಮ ಮೇಲೆ ಸಂಶೋಧನೆ ಮಾಡ್ತಿದ್ದಾರೆ ಅಂತ. ಇದು ಆಯುರ್ವೇದ ಗ್ರಂಥದಲ್ಲಿ ಇರುವಂತಹ ಮದ್ದು, ಯಾವುದೇ ಹೊಸತು ನಾವು ಕಂಡು ಹಿಡಿದ ಮದ್ದಲ್ಲ, ನಮ್ಮ ಆಚಾರ್ಯರು ಹೇಳಿರುವಂತಹ ಮದ್ದು. ಈಗ ನಾವು ಆಯುರ್ವೇದ ಔಷಧ ಏನ್ ಕೊಡ್ತಿದ್ದೇವೆ ನಿಮ್ಗೆ, ಅದೆಲ್ಲ ಸಂಹಿತದಲ್ಲಿ ಉಲ್ಲೇಖ ಇರುವಂತಹ ಮೆಡಿಸಿನ್ಗಳು, ಯಾವುದೇ ಹೊಸತು ಸಂಶೋಧನೆ ಮಾಡಿ ಕಂಡು ಹಿಡಿದದಲ್ಲ ಆಯುರ್ವೇದ ಔಷಧ. ಮತ್ತೊಂದು ಲೇಪ, ಇದನ್ನ ಗವರ್ಮೆಂಟ್ ಕಳಿಸಿದೆ. ಅಂದ್ರೆ ಏನಂದ್ರೆ ಇದು ಇಫೆಕ್ಟ್ ಕೊಡ್ತಿದೆ ಹೌದು, ಆದ್ರೆ ಡೇಟಾ ಇಲ್ಲ, ಗವರ್ಮೆಂಟ್ ಜೊತೆ ಡೇಟಾ ಇಲ್ಲ, ಇಷ್ಟು ಪ್ರೂಫ್ ಇಲ್ಲ ಇಷ್ಟು ಜನರಿಗೆ ಒಳ್ಳೇದಾಗ್ಲಿಕ್ಕೆ ಅಂತ ಹೇಳಿಕ್ಕೆ. ಅದಕ್ಕೆ ಆ ಡೇಟಾ ಕಲೆಕ್ಷನ್ಗೋಸ್ಕರ ಇದು ಬಂದಿರುವಂತದ್ದು ಸಂಶೋಧನೆ ಮದ್ದು ಅಂತ ಹೇಳಿ ಕಳಿಸಿದ್ದಾರೆ. ಇಷ್ಟು ಜನರಿಗೆ ನಾವು 120 ಹಾಗೆ ಪೇಷಂಟ್ಸ್ ಗಳಿಗೆ ನಾವು ಕೊಟ್ಟು ನೋಡ್ಲಿಕ್ಕಿದೆ. ಆಲ್ರೆಡಿ ಈಗ ಸುಮಾರು ಪೇಷಂಟ್ಸ್ ಗೆ ನಾವು ಕೊಟ್ಟಿದ್ದೇವೆ. ಕೆಲವರಿಗೆ ಬಹಳಷ್ಟು ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ಇದರ ಸಲುವಾಗಿ ಸರ್ಕಾರವೇ ನಮ್ಗೆ ಫ್ರೀ ಆಗಿ ಎಲ್ಲ ಟೆಸ್ಟ್ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಎಲ್ಲ ಟೆಸ್ಟ್, ನಿಮ್ದು ಗಂಟೆಗೆ ಎಕ್ಸ್ರೇ, ECG, ನಿಮ್ಮ ಲಿವರ್ ಫಂಕ್ಷನ್, ಕಿಡ್ನಿ ಫಂಕ್ಷನ್, ಹಾಗೆ ಜನರಲ್ ಒಂದು ಟೆಸ್ಟ್ಗಳು ಎಲ್ಲ ಫ್ರೀ ಆಗಿ 3,000 ವೆಚ್ಚ ಅಂತ ಹೇಳಿದ್ದಾರೆ. ಅದೆಲ್ಲ ಟೆಸ್ಟ್ ಫ್ರೀ ಆಗಿ ಆಗುತ್ತೆ. ಅದನ್ನ ನೋಡಿ ನಾವು ನಿಮ್ಮನ್ನು ತಗೊಳ್ಬಹುದಾ ಈ ಔಷಧಕ್ಕೆ, ಇಲ್ಲಾಂದ್ರೆ ಇಲ್ವಾ ಅಂತ ನಾವು ಡಿಸೈಡ್ ಮಾಡ್ತೇವೆ. ಅದರ ಪ್ರಕಾರ ನಾವು ನಿಮ್ಗೆ ಮದ್ದನ್ನ ಕೊಡುವಂಥದ್ದು. ಇದು 6 ತಿಂಗಳ ಫ್ರೀ ಮದ್ದು ನಾವು ಕೊಡ್ತೇವೆ. 6 ತಿಂಗಳು, ತಿಂಗಳಿಗೊಮ್ಮೆ ಫಾಲೋಅಪ್ಗೆ ಬರಬೇಕಾಗತ್ತೆ. ಆಮೇಲೆ 6ನೇ ತಿಂಗಳಲ್ಲಿ ಇನ್ನೊಮ್ಮೆ ರಕ್ತ ಪರೀಕ್ಷೆ ಎಲ್ಲ ನಾವು ಮಾಡ್ತೇವೆ. ಮತ್ತೆ 3ನೇ ತಿಂಗಳಲ್ಲೂ ಒಂದು ರಕ್ತ ಪರೀಕ್ಷೆ ಇರುತ್ತೆ. ಇದರ ನಂತರ ನಿಮ್ಗೆ ಹೇಗೆ ಆಗುತ್ತೆ ಅನ್ನೋದು ನಾವನ್ನ ದಾಖಲೆಯನ್ನ ಮಾಡ್ತೇವೆ. ಇದು ನಮ್ಮ ಸೆಂಟ್ರಲ್ ಕೌನ್ಸಿಲ್ ಆಫ್ ರಿಸರ್ಚ್ ಇದು ಒಂದು ಯೋಜನೆ. ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಅಂತ ನಾನು ಎಲ್ಲರಲ್ಲಿ ವಿನಮ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಿಮ್ಮ ಅಕ್ಕಪಕ್ಕ ಮನೆಯವರು ಯಾರಾದ್ರೂ ಇದ್ರೆ ಇದ್ರ ಬಗ್ಗೆ ತಿಳಿಸಿ, ಇದರಿಂದ ಬಹಳಷ್ಟು ಜನರಿಗೆ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಇದ್ದೇನೆ. ಹಾಗೆ ಇಲ್ಲಿ ಬಂದಿದ್ದೀರಿ ಎಲ್ಲರೂ ಕೂಡ ಇವತ್ತು ಕ್ಯಾಂಪಿಗೆ, ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜನ ಶಿಕ್ಷಣ ಟ್ರಸ್ಟ್ ಇವರು ಇದನ್ನು ಉತ್ತಮ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಸೊ ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ನಾವು ಆರೋಗ್ಯಕ್ಕೆ ಪ್ರಥಮ ಆದ್ಯತೆ ಕೊಟ್ಟ ಹಾಗೆ ನಾವು ಈಗಾಗಲೇ ಆಯುಷ್ ಗ್ರಾಮ ಆರೋಗ್ಯ ಅಭಿಯಾನ, ಆಯುಗ್ರಾಮ ಅಭಿಯಾನ ಅಂತ ಕಾನ್ಸೆಪ್ಟ್ ನಲ್ಲಿ ಕೆಲಸ ಮಾಡ್ತಿರುವುದು. ಅಟ್ಲೀಸ್ಟ್ ಒಂದು ನರಿಗಾಣ ಬಾಳೆಪುಣಿ ಗ್ರಾಮದ ಎಲ್ಲ ಕುಟುಂಬದವರು, ಮನೆ ಮಂದಿ ಎಲ್ಲ ಒಂದು ಆಯುರ್ವೇದದ ಬಗ್ಗೆ ಪ್ರಥಮ ಅರಿವಿದ್ದು ಮೊದಲು ಅದಕ್ಕೆ ನಾವು ಹೋಗಬೇಕು ಅಂತ ಭಾವನೆ ಬರೋ ರೀತಿಯಲ್ಲಿ ಖಂಡಿತ ಜಾಗೃತಿ ಮಾಡುವಂತ ಹೇಳುವುದು. ಇವತ್ತಿನ ಕಾರ್ಯಕ್ರಮ ಬರೀ ಏನಪ್ಪ ನರಿಗಾಣ ಮಟ್ಟಕ್ಕೆ ಸೀಮಿತ ಅದಲ್ಲ, ಕೇಂದ್ರ ಸರ್ಕಾರ ಆಯುಷ್ ಮಂತ್ರಾಲಯದ ಸಹಯೋಗ ದೊಡ್ಡ ಕಾರ್ಯಕ್ರಮ ಇದು, ಉತ್ತಮವಾದ ಕಾರ್ಯಕ್ರಮ. ಸ್ನೇಹಿತರೆ, ರಮೇಶ್ ಅಣ್ಣನವರು ಈ ಕಾರ್ಯಕ್ರಮದ ಬಗ್ಗೆ ಒಂದು ಮಾತನಾಡ್ತಾರೆ, ಮತ್ತೆ ನೇರವಾಗಿ ನಾವು ಚೆಕಪ್ಪಿಗೆ ಹೋಗ್ತೇವೆ ರಮೇಶ್ ಅಣ್ಣನವರಿಂದ. ಆಯುರ್ವೇದಿಕ್ ಏನಪ್ಪಯ್ಯ ಆಯುರ್ವೇದಿಕ್ ಕಾಲೇಜಿನ ವೈದ್ಯಾಧಿಕಾರಿಗಳು ಹಾಗೂ ಇಲ್ಲಿ ಸೇರಿರುವಂತಹ ಮಹನೀಯರು, ಮಹಿಳೆಯರು, ಶೀನಾ ಶೆಟ್ಟರು ಮತ್ತು ಕೃಷ್ಣಮೂಲ್ಯನವರು ಬೇರೆ ಯಾವುದಕ್ಕಿಂತಲೂ ಈ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಬಹಳ ಶ್ರೇಷ್ಠವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಅರಿವು ಇಲ್ಲದೆ ಯಾವುದೂ ಕೆಲಸ ಆಗುವುದಿಲ್ಲ. ಮೊದಲಾಗಿ ನಿಮಗೆ ರೋಗ ಎಂಥದ್ದು ಅಂತ ಗೊತ್ತಾಗಬೇಕು. ನಿಮ್ಗೆ ಅರಿವಿಲ್ಲದಿದ್ರೆ ಎಲ್ಲೆಲ್ಲಿಗೆ ಹೋಗ್ತೀವಿ, ಅವರೆಲ್ಲ ಪೇನ್ ಕಿಲ್ಲರ್ ಅಥವಾ ಎಂಥದ ಕೊಡ್ತಾರೆ. ಈಗಿನ ಡಾಕ್ಟ್ರು, ನನ್ನವರ ಒಬ್ಬ ಆಪ್ತ ಇದ್ದಾರೆ, ಹೇಳಿದ್ರೆ ಅವರು ಕೇಳುವುದಿಲ್ಲ.
ಮದ್ದಿಗೆ ಹೋಗಿದವರಿಗೆ ಪೇಯ್ನ್ ಕಿಲ್ಲರ್ ಕೊಡ್ತಾರೆ. ನರ್ವಸ್ ಸ್ಪೆಷಲಿಸ್ಟ್ ಮಾಡುವಂತಹ ಕೆಲಸ. ಅವ ಕೊಟ್ಟ ಮದ್ದನ್ನು ನನಗೆ ಕೇಳಿ ಸಾಕಾಗಿದೆ. ಯಾಕೆ ಹೋಗ್ತಾರೆ ಇವರು ನನಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇದೆ. ತುಂಬಾ ಜನಕ್ಕೆ ಅರಿವು ಇಲ್ಲದೆಯೇ ಅವರ ರೋಗ ಉಲ್ಬಣ ಆಗಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ನಾನು ಹೇಳಿದ್ದೇನೆ ಬಯಸ್ತೇನೆ. ಮತ್ತೆ ಆಯುರ್ವೇದಿಕ್ ವಿಷಯದಲ್ಲಿ ಹೇಳುವುದಾದ್ರೆ ಇದು ಬಹಳ ಒಂದು ಉತ್ತಮವಾದ ಒಂದು ಪದ್ಧತಿ. ಆದರೆ ನಮ್ಗೆ ಎಂತದ ಅಂತ ಹೇಳಿದ್ರೆ ನಾವು ಎಲ್ಲ ಗಡಿಬಿಡಿ, ಯಾವುದನ್ನು ಅವರು ಹೇಳಿದ್ದನ್ನು ಕೇಳಲಿಕ್ಕೆ ಪುರ್ಸೊತ್ತಿಲ್ಲ. ಗೊತ್ತಾಯ್ತಲ್ಲ, ಹೋದ ಕೂಡಲೇ ಹಣ ಕೊಡುವುದು ಮದ್ದು ತಗೊಳ್ಳುವುದು. ಆಯುರ್ವೇದಿಕ್ ಇದರಲ್ಲಿ ಸ್ವಲ್ಪ ತಾಪತ್ರೆ ಅಂತ ಹೇಳಿದ್ರೆ ನಿಮ್ಗೆ ಈ ಡಾಕ್ಟರ್ ಪೇನ್ ಕಿಲ್ಲರ್ ಕೊಟ್ಟ ಅಷ್ಟು ಸುಲಭದಲ್ಲಿ ಮದ್ದಿನಲ್ಲಿ ಗುಣ ಆಗಲ್ಲ, ಅಷ್ಟು ಬೇಗ ಅದರ ಇಫೆಕ್ಟ್ ಸಿಗುವುದಿಲ್ಲ. ಆದ್ದರಿಂದ ನಮ್ಮ ಹತ್ರ ತಾಳ್ಮೆ ಸ್ವಲ್ಪ ಕಡಿಮೆ ಆಗಿದೆ. ಒಳ್ಳೆ ಒಂದು ಜನರಿಗೆ ಬಹಳ ಅಗತ್ಯವಾದಂತಹ ಒಂದು ಕಾರ್ಯಕ್ರಮ ಮಾತ್ರವಲ್ಲ. ಮತ್ತೊಂದು ಮೊಣಕಾಲಿನ ವಿಷಯ, ಮೊಣಕಾಲ ಮಂಡಿ ನೋವು ಸರ್ವಸಾಮಾನ್ಯವಾಗಿ ಈಗ 40-45 ವರ್ಷ ಆಗುವಾಗ ಪ್ರಾರಂಭ ಆಗ್ತದೆ. ಪ್ರತಿಯೊಬ್ಬರಿಗೂ ಅದರ ಒಂದು ಚಿಹ್ನೆ ಸ್ವಲ್ಪ ಅಲ್ಲದಿದ್ರೆ, ಜಾಸ್ತಿ ಇಲ್ಲದಿದ್ರೆ ಸ್ವಲ್ಪ ಅದು ಪ್ರತಿಯೊಬ್ಬರಿಗೂ ಈ ಮಂಡಿ ನೋವಿನ ಪ್ರಾಬ್ಲಮ್. ಈಗ ನೀವು ನೋಡಿದ್ರೆ ಲಿಂಬಳಿಪು ಬಸ್ ಸ್ಟ್ಯಾಂಡ್ ನಲ್ಲಿ ಎಷ್ಟು ಜನ ಈಗ ಮಾಡಿಕೊಂಡು ಹೋಗ್ತಾರೆ. ಅವರಿಗೂ ಅನುಭವ ಇಲ್ಲ. ನಮ್ಮ ಡಾಕ್ಟರ್ ಹತ್ರ ಹೋಗ್ತಾರೆ, ಅವ್ರು ಪೇನ್ ಕಿಲ್ಲರ್ ಕೊಡ್ತಾರೆ. ಇದಕ್ಕೆ ಬೇರೆ ಏನು ಮದ್ದಿಲ್ಲ, ಆಪರೇಷನ್ ಆಗಬೇಕು, ಇಲ್ಲದಿದ್ರೆ ಪೇನ್ ಕಿಲ್ಲರ್. ತಿಂಗಳಗಟ್ಟಲೆ ಪೇನ್ ಕಿಲ್ಲರ್ ತಿಂದು ನಮ್ಮ ಹೊಟ್ಟೆಯನ್ನೆಲ್ಲ ಹಾಳು ಮಾಡಿಕೊಂಡು ನಾವು ಸಮಾಧಾನ ಪಡ್ತಾ ಇದ್ದೇವೆ. ಈ ಮಂಡಿ ನೋವಿದ್ದು ವಿಷಯ ಹೇಳಿದ್ರೆ, ನನ್ನ ಹೆಂಡತಿಗೆ ಈ ಮಂಡಿ ನೋವಿತ್ತು. ಅವಳಿಗೆ ಒಂದು 70 ವರ್ಷ ಆಯ್ತು ಏನೋ. ಅದು ಮತ್ತೆ ಸ್ವಲ್ಪ ಜಾಸ್ತಿ ಆಯ್ತು. ನಾವು ಪೇನ್ ಕಿಲ್ಲರ್ ಎಲ್ಲ ತಿನ್ನಲಿಲ್ಲ. ಮತ್ತೆ ನಾನು ಆಪರೇಷನ್ಗೆ ಹೋಗ್ಬೇಕಾಯ್ತು. ಆಪರೇಷನ್, ನಿಮ್ಮ ಮಂಡಿಗೆ ಆಪರೇಷನ್ಗೆ 2 ಮಂಡಿ ಆದ್ರೆ 5 ಲಕ್ಷ ಬೀರ್ತದೆ. 1 ಮಂಡಿ ಆದ್ರೆ 2.5 ಲಕ್ಷ ಮಂಡಿ ನೋವಿಗೆ. ನಾನು ಇವರ ಹಾಸ್ಪಿಟಲ್ನಲ್ಲಿ ಮಂಗಳೂರಲ್ಲಿ ಮಾಡಿಸಿದ್ದೆ. ದೀಪಕ್ ಮಾಡಿಸಿದ್ವಿ. ಬಹಳ ಇಫೆಕ್ಟ್ ಆದ್ರೆ ಅದರಲ್ಲಿ ಸಹ ಆಪರೇಷನ್ ಮುಖ್ಯ ಅಲ್ಲ. ಆಪರೇಷನ್ ಕಳೆದಾದ ಮೇಲೆ ಅವರು ಮಾಡುವಂತಹ ವ್ಯಾಯಾಮದಲ್ಲಿ ಅದು ಅರ್ಧ ಅದರ ಇಫೆಕ್ಟ್. ವ್ಯಾಯಾಮ ಮಾಡದವರು ಅದರಲ್ಲಿ ಸಕ್ಸಸ್ ಆದ್ದು ತುಂಬಾ ಕಡಿಮೆ. ಆದ್ದರಿಂದ ಇಂತಹ ಒಂದು ಕಾರ್ಯಕ್ರಮ, ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾದ ಕಾರ್ಯಕ್ರಮ. ನಾನು ಕೂಡ ಬರುವುದು ಇಲ್ಲಿಗೆ ಈ ಅರಿವಿಗೆ, ಈ ಅರಿವನ್ನು ಸ್ವಲ್ಪ ಸಂಪಾದನೆ ಮಾಡಿಕೊಳ್ಳುವ ಅಂತ ನಾನು ಈ ಸಂಸ್ಥೆಯಲ್ಲಿ ತುಂಬಾ ಪಾಲ್ಗಾರನಾಗಿದ್ದೇನೆ ಅಂತ ಹೇಳಿಕ್ಕೆ ಸಂತೋಷ ಆಗ್ತದೆ. ಇಷ್ಟು ಅದು ವೈದ್ಯರುಗಳು ಬೇಕು ಇಂಥ ಅನುಭವದ ಮಾತು, ರೋಗಿಗಳು ಬೇಕು. ಅತ್ಯುತ್ತಮವಾದ ಅನುಭವದ ಮಾತನ್ನು ಹೇಳಿದ್ರೆ ಸರ್, ತಾವು ಈ ಅಭಿಯಾನ ಮುಂದೆ ಹೋಗಬೇಕು. ಏನಪ್ಪಯ್ಯ, ನಾವೆಲ್ಲ ಸೇರಿ ಒಂದು ಬಾಳೆಪುಣಿ ನರಿಂಗಾಣವನ್ನು ಆಯುರ್ಗ್ರಾಮ ಮಾಡಲಿಕ್ಕೆ, ಒಂದು ಆಯುರ್ವೇದಕ್ಕೆ ಪ್ರಥಮ ಆದ್ಯತೆ ಕೊಡುವ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡುವಂತ ಹೇಳುತ್ತಾ, ವೈದ್ಯ ತಜ್ಞರುಗಳಿಗೆ, ವೈದ್ಯ ವಿದ್ಯಾರ್ಥಿಗಳಿಗೆ, ಈ ಒಂದು ತಪಾಸಣೆಗೆ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಪರ ಊರಿನವರಿಗೆ ಮತ್ತೆ ನಮ್ಮ ಸ್ಮೈಲ್ ಸ್ಕಿಲ್ ಸ್ಕೂಲ್ ವಿದ್ಯಾರ್ಥಿನಿಯರಿಗೆ ಅಭಿವಂದನೆಗಳು. ನಾಳೆ ಕೂಡ ಇದು ತಪಾಸಣೆ ಕಾರ್ಯಕ್ರಮ ಉಂಟು. ತಪಾಸಣೆಗೆ ಹೋಗೋಣ. ಥ್ಯಾಂಕ್ ಯು.